ಮಲೆನಾಡಿನ ಫೇಮಸ್ ಯೂಟ್ಯೂಬರ್ ಸಚಿನ್ ಶೆಟ್ಟಿ ಕೈಗೊಂಡಿರುವ ಸಾಮಾಜಿಕ ಕೈಂಕರ್ಯಕ್ಕೆ ಎಲ್ಲೆಡೆಯಿಂದ ಭಾರಿ ಪ್ರಶಂಸೆಗಳು ಕೇಳಿ ಬರ್ತಾ ಇದೆ. ಹೆಬ್ರಿಯ ಕುಚ್ಚೂರು ಗ್ರಾಮದ ಸಾನ್ವಿ ಎನ್ನುವ ಪುಟ್ಟ ಬಾಲಕಿಗೆ ತಲೆಸೇಮಿಯಾ ಮೇಜರ್ ಎನ್ನುವ ರೋಗದಿಂದ ಬಳಲುತ್ತಿದ್ದು, ಇದಕ್ಕೆ ಬೋನ್ ಮ್ಯಾರೋ ಎನ್ನುವ ಚಿಕಿತ್ಸೆಗಾಗಿ 40 ಲಕ್ಷ ರೂಪಾಯಿ ಹಣದ ಅವಶ್ಯಕತೆ ಇತ್ತು. ಇದನ್ನರಿತ ಸಚಿನ್ ಶೆಟ್ಟಿಯವರ ಶಟರ್ ಬಾಕ್ಸ್ ತಂಡ ಅಷ್ಟಮಿಯ ದಿನ ವೇಷ ಧರಿಸಿ ಧನ ಸಹಾಯಕ್ಕೆ ಮುಂದಾಗಿದ್ರು. ಅಚ್ಚರಿಯ ಸಂಗತಿ ಏನೆಂದ್ರೆ, ಒಂದೇ ದಿನ ವೇಷ ಹಾಕಿ ಸಂಗ್ರಹಿಸಿದ ಮೊತ್ತ ಸರಿಸುಮಾರು 10 ಲಕ್ಷ ಅನ್ನೋದು ಎಲ್ಲರ ಹುಬ್ಬೇರಿಸಿದೆ. ಇಡೀ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ಬಾಲಕಿಯ ಚಿಕಿತ್ಸೆಗೆ ಧನ ಸಹಾಯ ಮಾಡುವಂತೆ ಮನವಿಯನ್ನ ಮಾಡಿದ್ರು. 1-2 ಲಕ್ಷ ಹಣ ಸಂಗ್ರಹಿಸಿ ಬಾಲಕಿಯ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಯೋಚನೆ ಅವರದಾಗಿತ್ತು. ಆದರೆ ಇಡೀ ತಂಡಕ್ಕೆ ಉಡುಪಿಯ ಜನತೆ ಶಾಕ್ ನೀಡಿತ್ತು. ಯೂಟ್ಯೂಬರ್ ಒಬ್ಬರ ಮನವಿಗೆ ಲಕ್ಷ ಹಣ ಹರಿದು ಬಂದಿದೆ. ಸದ್ಯ ಸಚಿನ್ ಶೆಟ್ಟಿ ಮತ್ತು ಅವರ ತಂಡ ಸಾರ್ವಜನಿಕರಿಂದ ಬಂದಂತಹ ಎಲ್ಲಾ ಮೊತ್ತವನ್ನ ಬಾಲಕಿ ಸಾನ್ವಿ ಮನೆಗೆ ತೆರಳಿ ಹಸ್ತಾಂತರಿಸಿದ್ದಾರೆ. ಜೊತೆಗೆ ಇನ್ನಿತರ ಸಂಘ ಸಂಸ್ಥೆಗಳು ಕೂಡ ತಮ್ಮ ಕೈಲಾದಷ್ಟು ಮೊತ್ತವನ್ನ ನೀಡಿದ್ದಾರೆ. ಇನ್ನು ಸುಮಾರು 15 ಲಕ್ಷದವರೆಗೆ ಹಣ ಸಂಗ್ರಹವಾಗಬೇಕಾಗಿದೆ. ದಾನಿಗಳು ಸಹಕರಿಸುವಂತೆ ಶಟರ್ ಬಾಕ್ಸ್ ತಂಡ ಹಾಗೂ ಸಾನ್ವಿ ಹೆತ್ತವರು ಮನವಿಯನ್ನ ಮಾಡಿದ್ದಾರೆ. ನಮಸ್ತೆ ಬರೋಕ್ಲಾಗಲ್ಲ, ನಾನು ಸಚಿನ್ ಶೆಟ್ಟಿ, ನಮ್ಮ ಶಟರ್ಬಾಕ್ಸ್ ಫಿಲ್ಮ್ಸ್ ಇರೋದು. ಸೊ ನಮ್ಮ ಇನ್ನಿ ಸಾನ್ವಿನ ಇಲ್ಲ ಬೈದ ಮಸ್ತ್ ಉಲೈ ಚೆನ್ನಾಗಿ ಉಳ್ಳಿರು. ಸೊ ಇಡೀ ಟೀಮ್ ಬೈದ. ಸೊ ಏನು ಅಮೌಂಟ್ ಒಟ್ಟು ಅದನ್ನು ಅವನು ಇನ್ನು ಇದು ಕೊರ್ರೆ ಬೈದಿತ್ತು ಕೊಡ್ದಾಂಡು ನನಗೆ ತೂಯಿರುತ್ತೆ ವೀಡಿಯೋಡು. ಸೊ ಮಸ್ಟ್ ಥ್ಯಾಂಕ್ಸ್ ನಮ್ಮ ಸಬ್ಸ್ಕ್ರೈಬರ್ ಬೋಕ ನಮ್ಮ ಇನ್ಸ್ಟಾ ಫ್ಯಾಮಿಲಿಗೆ ಬೋಕ ಅಂಚಿನ ನಮ್ಮ ಉಡುಪಿದ ಜನಕುಲಿಗೆ ಉಡುಪಿ ಉಪ್ಪಡು ಪಡಿಬಿದ್ರು ಉಪ್ಪಡು ಕಾಪು ಉಪ್ಪಡು ಸೊ ಪಿದೇಟ್ಲ ಬೈದಿನ ಕಾಸಂಗಿಲ್ಲ ಪಂಡ ಕಾರ್ಕಳ ಉಪ್ಪಡು ಅಂಚೆ ಮತ್ತೆ ಬೈ ಅಲ್ಪ ಕೊರ್ದು ಹೋಗ್ತೀರಿ. ಸೊ ಮಸ್ಟ್ ಥ್ಯಾಂಕ್ಸ್. ಆ ಬಾಲೆ ಒಂದು ಹುಷಾರೋದು ಭಾರಿ ಆಸೆ ಉಂಟು. ಇದು ಮುಟ್ಟು ಒಂಜಿ ಎಂಕಲ್ನ ಕೊಡುಗು 10,51,000 ಚಿಲ್ಲರಿ ಬೈದಂಡು 10,51,000 ಚಿಲ್ಲರಿ ಎಂಕಲ್ನ ಅಕೌಂಟ್ ಬೈದಿತ್ತು. ಪಂಡ ಗೂಗಲ್ ಪೇ ಪ್ಲಸ್ ಕ್ಯಾಶ್ ಬೈದಿತ್ತು. ಪೂರ ಒಟ್ಟು ಮಲ್ತು ಕೊಡ್ತಾ ಅಂಚೆ ಅಕಲ್ನ ಅಕೌಂಟ್ಗಿಲ್ಲ ಇವಾಗ ಅಕೌಂಟ್ ನಂಬರ್ ಮಾಡಿದ್ದೆ ಪೂರ ದುಮ್ಮುಳ್ಳ ಬೈದಿನಿ ನಮ್ಮ ಕೊಟ್ಟು ಸೇರಿದ್ದು ಒಂದು 1 ಲಕ್ಷ ಚಿಲ್ಲರಿ ಬಿಟ್ಟು ಬೈದಿನಿ ಅಕಲಿಗಿಲ್ಲ. ಅಂಚೆನೆ ನಮ್ಮ ಕೊಡಂಜಿ ಟೀಮ್ ಕಕ್ಕಲು ಬೈದಿತ್ತು ಅಕಲೊಂಜಿ ಒಂದು ಅಮೌಂಟ್ ಬರ್ತು ಕೊಡಿಯರು. ತೂಕ ಬಾಲೆಂಚು ಹುಷಾರಪ್ಪು. ಸೊ ಒಂದು ಮಾತು ಕಳೆದು ಬಂದಿನಿ ಒಂದು ವೇಷ ಬರ್ದಿತ್ತು ಎಂಗುಲು ಅಷ್ಟು ಟೈಮಿಗೆ. ಸೊ ಫಸ್ಟ್ ಟೈಮ್ ವೇಷ ಬರ್ತೀನಿ, ಯಕ್ಷಗಾನದ ವೇಷ ಪೂರ ನಮ್ಮ ಮೈಸೂರು ಅಂಜನ ವೇಷ ಬರ್ದಿತ್ತ. ಸೊ ಮಸ್ತ್ ಬಂಗಾರ ದೇವನ ಫಸ್ಟ್ ಟೈಮ್ ವೇಷ ಬರ್ತೀನಿ. ಆ ವೇಷ ಬಾರ್ದವೆ ಒಂದಿನ ಎಂಗ್ಲಿಗೆ ಎಂಚೆ ಪೋತನು ಗೊತ್ತಾಗ್ತಿ ಬಂಡ ಆತು ಭಂಗ ಬಿಡ್ತಾ ದೇವನ ಬಾಲೆಗೋಸ್ಕರ ಭಂಗ ಬಿಡ್ತೀನಿ ಮೊಗದಲ್ಲಿ ಹೆಜ್ಜಿ ಮಸ್ತ್ ಖುಷಿ ಒಂದು ದೇವನ ಎಂಗ್ಲಿ ಒಂಜಿ ಏನಿರ್ತೀನಿ ಒಂದು 2-3 ಲಕ್ಷ ಕಲೆಕ್ಷನ್ ಬಂದು ಆಂಡ 10 ಲಕ್ಷ ಮೆತ್ತು ಖರೀದಿನ ಎಂಗ್ಲಿ ಪೂರಗ್ಲೆ ಶಾಕ್ ಆಗ್ತದೆ. ಮಸ್ಟ್ ಥ್ಯಾಂಕ್ಸ್ ಪೂರಗ್ಲಿಲ್ಲ ಆ ಬಾಲೆಗೆ ನಾನು ಆಯ್ನಾತ್ ಬಾಲೆಗೆ ಬಾಲೆ ಹೆಲ್ಪ್ ಮಲ್ಪ್ಲೆ ಬೆಂಗಳೂರು ಬೋದು ಹಾಕಲು ಹಾಸ್ಪಿಟಲ್ ಬೋದು ಗುಣಮಲ್ಪರ್ಗವೇನು ಅದಕ್ಕೆ ಆಲ್ಮೋಸ್ಟ್ 2 ತಿಂಗಳು ಅವಳು ಕೂಡ ಬೆಂಗಳೂರು ಆಯ್ನಾತ್ ಹೆಲ್ಪ್ ಮಲ್ಪ್ಲೆ ಬಾಲೆಗೆ. Thank you. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874